ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬಿಸಿಎ ವಿದ್ಯಾರ್ಥಿಗಳಿಗೆ 2 ದಿನಗಳ ಕೌಶಲ್ಯ ಅಭಿವೃದ್ಧಿ ತರಬೇತಿ ಕಾರ್ಯಾಗಾರ ಜೆಸಿಐ ಮಂಗಳೂರು ಸಾಮ್ರಾಟ್ ಪ್ರಾಯೋಜಕತ್ವದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮಂಗಳೂರು ಸೆಸ್ನ ಪಿಆರ್ಒ ರಾಮಚಂದ್ರ ಭಂಡಾರ್ಕರ್ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜೆಸಿಐ ಮಂಗಳೂರು ಸಾಮ್ರಾಟ್ನ ಅಧ್ಯಕ್ಷೆ ಜೆಸಿ ಎಚ್ಜಿಎಫ್ ಅಶ್ವಿನಿ ಐತಾಳ್ ಅವರು ವಹಿಸಿದ್ರು. ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ರಾಜಶೇಖರ್ ಹೆಬ್ಬಾರ್, ಕಾರ್ಯದರ್ಶಿ ಜೆಸಿ ಎಚ್ಜಿಎಫ್ ಪಲ್ಲವಿ ರಾಜೇಶ್, ಜೆಸಿ ಸೆನೆಟರ್ ಡಾಕ್ಟರ್ ರಾಘವೇಂದ್ರ ಹೊಳ್ಳ ಎನ್, ಕಾಲೇಜಿನ ಪ್ಲೇಸ್ಮೆಂಟ್ ಆಫೀಸರ್ ಡಾಕ್ಟರ್ ಗೀತಾ ಎಂಎಲ್, ಗಣಿತಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಮಹೇಶ್ ಕೆಪಿ, ಜೆಸಿ ಸದಸ್ಯರಾದ ಜೆಸಿ ಶಾರದಾ, ದಿನೇಶ್ ನಾಯಕ್, ಜೆಸಿ ರಾಜೇಶ್ವರಿ ಮತ್ತಿತರರು ಉಪಸ್ಥಿತರಿದ್ದರು.